ಬೈಕ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಸೈಡ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ವ್ಯಕ್ತಿಗಳ ಜಾತಿ ನಿಂದನೆ ಮಾಡಿದ ಘಟನೆ ಬಂಟ್ವಾಳದಲ್ಲಿ ನಡೆದಿದೆ. ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಗ್ರಾಮದ ಆಚಾರಿಬೆಟ್ಟು ನಿವಾಸಿ ಲಿಂಗಪ್ಪ ಆದಿದ್ರಾವಿಡ ಹಾಗೂ ಸ್ಥಳೀಯ ನಿವಾಸಿ ಗಿರೀಶ ಎಂಬುವರು ಮಧ್ಯಾಹ್ನದ ವೇಳೆ ಬೈಕ್ನಲ್ಲಿ ಹೋಗ್ತಿದ್ದಾಗ ತಮ್ಮ ಮುಂದಿನಿಂದ ಇನೋವಾ ಕಾರಿನಲ್ಲಿ ಬಂದ ಬೊಳ್ಳುಕಲ್ಲಿನ ವಕೀಲರಾದ ರಾಜೇಶ್ ಪೂಜಾರಿ ಹಾಗೂ ಅವರ ತಂದೆ ನಾರಾಯಣ ಪೂಜಾರಿ ಅವರು ಬೈಕ್ ಸವಾರರನ್ನು ತಡೆದು, ನೀನು ಪರಿಶಿಷ್ಟ ಜಾತಿಗೆ ಸೇರಿದವ, ನಿನಗೆ ಭಾರಿ ಅಹಂಕಾರ ಇದೆ, ಹೆಚ್ಚು ಹಾರಾಡಿದ್ರೆ ಕೈಕಾಲು ಕಡಿದು ಹಾಕ್ತೇನೆ ಎಂದು ಜಾತಿ ನಿಂದನೆಗೈದು ಲಿಂಗಪ್ಪ ಆದಿದ್ರಾವಿಡ ಹಾಗೂ ಗಿರೀಶ ಎಂಬುವರಿಗೆ ಕಲ್ಲಿನಿಂದ ಥಳಿಸಿದ್ದಾರೆ. ಇದಿಷ್ಟೇ ಅಲ್ಲದೆ, ನಿಮ್ಮ ಹಾರಾಟ ನಿಲ್ಲಿಸದಿದ್ರೆ ನಿಮ್ಮನ್ನು ಕೋವಿಯಿಂದ ಗುಂಡು ಹೊಡೆದು ಸಾಯಿಸುತ್ತೇನೆ ಎಂದು ರಾಜೇಶ್ ಪೂಜಾರಿ ಹಾಗೂ ಅವರ ತಂದೆ ನಾರಾಯಣ್ ಪೂಜಾರಿ ಅವರು ಲಿಂಗಪ್ಪ ಹಾಗೂ ಗಿರೀಶ್ ಎಂಬುವರಿಗೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಗಾಯಾಳುಗಳಿಬ್ಬರು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ.